ವಿಡಿಯೋ ನೋಡಿದ್ಮೇಲೂ ನಾನು ಕಾಂಗ್ರೆಸ್ನ ಸಪೋರ್ಟ್ ಮಾಡಿದ್ರೆ ನನಗಿಂತ ದೊಡ್ಡ ದೇಶದ್ರೋಹಿ ಇನ್ನೊಬ್ಬ ಇರಕ್ಕೆ ಚಾನ್ಸೇ ಇಲ್ಲ. ಕಾಂಗ್ರೆಸ್ ಅವ್ರ ಬಗ್ಗೆ ಏನಾದರೂ ಪಾಸಿಟಿವ್ ಆಗಿ ಮಾತಾಡೋಣ ಅಂದಾಗೆಲ್ಲ ಏನಾದ್ರೂ ಒಂದು ಸಿಗುತ್ತೆ. ಫಸ್ಟ್ ಈ ವಿಡಿಯೋ ನೋಡಿ. 26/11 I have said it is a fixed match between INC, Indian National Congress and ISI. Congress people to challenge it on national TV. ಈ ವಿಡಿಯೋದಲ್ಲಿ ಮಾತಾಡ್ತಾ ಇರೋ ವ್ಯಕ್ತಿ ಬೇರೆ ಯಾರು ಅಲ್ಲ. 2006ರಿಂದ 2010ರವರೆಗೆ ಕಾಂಗ್ರೆಸ್ ಸರ್ಕಾರದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ನ ಸೆಕ್ರೆಟರಿ ಆಗಿದ್ದವರು. ಇವ್ರು ಹೇಳ್ತಿರೋದು 26/11 ಮುಂಬೈ ತಾಜ್ ಅಟ್ಯಾಕ್ ಕಾಂಗ್ರೆಸ್ ಮತ್ತು ಪಾಕಿಸ್ತಾನದ ISI ಸಂಸ್ಥೆ ಇಬ್ರು ಸೇರಿ ಆಡ್ದಂತ ಫಿಕ್ಸ್ಡ್ ಮ್ಯಾಚ್ ಅಂತೆ. ಓ ಮೈ ಗಾಡ್, ನಿಜವಾಗ್ಲೂ ಅಂಧಭಕ್ತ ಅಂತ ಅನ್ನಿಸ್ಕೊಳ್ಳೋಕೆ ಹೆಮ್ಮೆ ಅನಿಸ್ತಿದೆ ಈ ವಿಡಿಯೋ ನೋಡಿದ್ಮೇಲೆ. ಅವ್ರೇನು ಸುಮ್ಮನೆ ಬಾಯಲ್ಲೇನೋ ಹೇಳ್ತಿಲ್ಲ, ಹಿ ಇಸ್ ಚಾಲೆಂಜಿಂಗ್ ಕಾಂಗ್ರೆಸ್ ಟು ಡಿಬೇಟ್ ವಿತ್ ಹಿಮ್. ಕಾಂಗ್ರೆಸ್ನವರು ಇದನ್ನ ಮಾಡಿಸಿಲ್ಲ ಅಂದ್ರೆ ಇವ್ರ ಮೇಲೆ ಒಂದು ಡಿಫಾಮೇಷನ್ ಕೇಸ್ ಹಾಕ್ಲಿ ನೋಡೋಣ. It is a fixed match between INC, Indian National Congress and ISI. I say that with full responsibility. I have been telling it for 7 years, 8 years. I have asked Congress people to challenge it on national TV. Why I am saying it is, you go through the record. Chidambaram statement in Lok Sabha